ಯಾ ಆಲಿ ಮೊದಲಾದ ಹಾಡುಗಳಿಂದ ಖ್ಯಾತರಾಗಿರುವ ಅಸ್ಸಾಂ ಗಾಯಕ ಜುಬಿನ್ ಗಾರ್ಗ್ ಅವರು ಸಿಂಗಾಪುರದಲ್ಲಿ ವಿಚಿತ್ರ ಸ್ಕೂಬಾ ಡೈವಿಂಗ್ ಒಂದರಲ್ಲಿ ಸಾವನ್ನ ಕಂಡರು. ಜುಬಿನ್ ಗಾರ್ಗ್ ಅವರಿಗೆ 52 ವರ್ಷ ಪ್ರಾಯ ನಡೆಯುತ್ತಿದೆ. ಯಾ ಆಲಿ ಮೊದಲಾದ ಹಾಡುಗಳಿಂದ ಅವರು ಜನಪ್ರಿಯತೆಯ ತುತ್ತ ತುದಿಗೆ ಹೋಗಿದ್ರು. 20ನೇ ಶತಮಾನದ ಕೊನೆಯ ದಶಕದಲ್ಲಿ ಗಾಯಕರಾಗಿ ಹೊರಹೊಮ್ಮಿದವರು ಜುಬಿನ್ ಗಾರ್ಗ್. 2005ರ ಯಾ ಆಲಿ ಹಾಡು ಅವರನ್ನ ಮನೆಮಾತು ಗಾಯಕರನ್ನಾಗಿ ಮಾಡಿತು. ಸ್ಕೂಬಾ ಡೈವಿಂಗ್ ಎನ್ನುವುದು ಯಾಂತ್ರಿಕ ಉಸಿರಾಟದ ವ್ಯವಸ್ಥೆಯೊಡನೆ ಕಡಲಾಳಕ್ಕೆ ಹಾರುವುದಾಗಿದೆ. ಸಿಂಗಾಪುರದಲ್ಲಿ ಈ ಸಾಹಸ ಮಾಡಲು ಹೋದ ಜುಬಿನ್ ಏನೋ ವ್ಯತ್ಯಾಸವಾಗಿ ಸಾವು ಕಂಡಿದ್ದಾರೆ. ಅಸ್ಸಾಂ ಸಚಿವ ಸಂಪುಟವು ಸಾವು ಸುದ್ದಿ ಖಚಿತಪಡಿಸಿದ್ದು ತಮ್ಮ ಸಂತಾಪವನ್ನ ಪ್ರಕಟಿಸಿದೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.